ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ನಿಗದಿತ ಸೇವಾ ಅವಧಿಯಲ್ಲಿ ಅಲ್ಲಿರಬೇಕು. ಇದರ ಬಗ್ಗೆ ತಿಳಿಯಲು ರಾತ್ರಿ ವೇಳೆ ಭೇಟಿ ನೀಡ್ತಾ ಇದ್ದೇನೆ. ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಈ ರೀತಿ ಭೇಟಿ ನೀಡಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಸೂಚನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಟ್ಟು 900 ವೈದ್ಯರ ಹುದ್ದೆ ಖಾಲಿ ಇದ್ದು ಅವುಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು. ಕಾಯಂ ನೇಮಕ ಪ್ರಕ್ರಿಯೆ ಆಗುವವರೆಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುವುದು. ಎಂಬಿಬಿಎಸ್ ಆದವರು ಸೇವೆ ಸಲ್ಲಿಸಲು ಮುಂದೆ ಬಂದರೆ ಅವರಿಗೆ ಡಿಎಚ್ಒಗಳು 1 ವಾರದೊಳಗೆ ತಾತ್ಕಾಲಿಕ ನೇಮಕಾತಿಯ ಆದೇಶ ಪತ್ರ ನೀಡಲು ಸೂಚಿಸಲಾಗುವುದು. 1 ವಾರದೊಳಗೆ ಆದೇಶ ಪತ್ರ ನೀಡದಿದ್ದಲ್ಲಿ ಡಿಎಚ್ಒಗಳ ವಿರುದ್ಧ ಅಮಾನತಿನಂತಹ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ನೇಮಕಾತಿ ಆದವರಿಗೆ 60,000 ರೂಪಾಯಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ಕೋಲಾರ, ಚಾಮರಾಜನಗರಗಳಲ್ಲಿಯೂ ಕೆಲಸ ಮಾಡಿದ್ದೇನೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಗೆ ಬೇರೆಯವರನ್ನ ಮಾಡಿದರೆ ನಾನು ಬೇರೆ ಜಿಲ್ಲೆಯ ಉಸ್ತುವಾರಿಯಾಗುತ್ತೇನೆ. ಅಂತಿಮವಾಗಿ ಸಿಎಂ ಹೈಕಮಾಂಡ್ ವಿವೇಚನೆಗೆ ಬಿಟ್ಟದ್ದು ಎಂದು ಖಾದರ್ ತಿಳಿಸಿದರು. ಒಂದು ಸರ್ಕಾರಿ ಆಸ್ಪತ್ರೆ ಯಾವ ಹಂತದಲ್ಲಿ ಹೇಗೆ ನಡೀತಾ ಗೊತ್ತಾಗಬೇಕಾದ್ರೆ ಅದು ಮಧ್ಯರಾತ್ರಿ ಹೋದರೆ ಮಾತ್ರ ಸ್ಪಷ್ಟವಾದ ಚಿತ್ರಣ ಗೊತ್ತಾಗ್ತದೆ. ಯಾಕಂದರೆ ಎಲ್ಲ ನಿಗದಿತ ಡಾಕ್ಟರ್ಗಳು ರಾತ್ರಿ ಬರ್ತಾರಾ ಇಲ್ವಾ, ಸಿಬ್ಬಂದಿ ವರ್ಗ ಇರ್ತಾರಾ ಇಲ್ವಾ, ರಾತ್ರಿ ಯಾರು ಬಂದರೆ ಅಲ್ಲಿ ಬೇಕಾದಂಥ ಗಾರ್ಡ್ಗಳು ಅಥವಾ ಅಲ್ಲಿಗೆ ರಿಸೆಪ್ಷನ್ಗೆ ಮಾತಾಡಲಿಕ್ಕೆ ಜನ ಇದ್ದಾರಾ ಇಲ್ವಾ, ಅಥವಾ ಏನು ಟ್ರೀಟ್ಮೆಂಟ್ ಉಂಟಾ ಒಂದು. ಅದು ಎರಡನೇದು, ರಾತ್ರಿ ಹೊತ್ತು ನಮ್ಮ ಡಾಕ್ಟರ್ಗಳಿಗೆ ನರ್ಸಸ್ಗಳಿಗೆ ನಿರ್ಭಯವಾಗಿ ಅಲ್ಲಿ ತಮ್ಮ ಚಿಕಿತ್ಸೆ ಕೊಡಲಿರುವಂತಹ ಒಂದು ವ್ಯವಸ್ಥೆ ಇದೆಯಾ, ಊರವರು ಸಹಕಾರ ಮಾಡ್ತಾ ಇದ್ದಾರಾ, ಸ್ವಚ್ಛತೆ ಹೇಗೆ ಇರ್ತದೆ ಅಂತೇಳಿ ಎಲ್ಲ ಕೂಡ ಗೊತ್ತಾಗಬೇಕಾದ್ರೆ ಇದು ತಡರಾತ್ರಿ ಹೋದರೆ ಮಾತ್ರ ಸ್ಪಷ್ಟ ಚಿತ್ರ ನಮಗೆ ಗೊತ್ತು ಸಿಗ್ತದೆ. ಮತ್ತು ಇದು ನನ್ನ ಒಬ್ಬನ ಜವಾಬ್ದಾರಿ ಮಾತ್ರ ಅಲ್ಲ, ಲೀಡರ್ಗೆ ಭೇಟಿ ಕೊಡೋದು ನೋಡೋದು. ತಲೆಮಾರು ಜಿಲ್ಲಾ ನಮ್ಮ ಡಿಸ್ಟ್ರಿಕ್ಟ್ ಅಧಿಕಾರಿ ಹೆಲ್ತ್ ಆಫೀಸರ್ ಇದ್ದಾರೆ, ತಾಲೂಕು ಹೆಲ್ತ್ ಆಫೀಸರ್, ಅವರ ಜವಾಬ್ದಾರಿ ಕೊಡಿದೆ. ಅವರು ಕೂಡ ಇವತ್ತು ಆಗಿಂದಾಗೆ ಇನ್ಸ್ಪೆಕ್ಷನ್ ಮಾಡಬೇಕಂತ ನಾನು ಸೂಚಿಸಿದ್ದೇನೆ. ನೋಡಿ, ನಮಗೆ ಪರ್ಮನೆಂಟ್ ನಾವು ಇವತ್ತು ನೇಮಕಾತಿ ಮಾಡಲಿಕ್ಕೆ ಈಗಾಗಲೇ ನಾವು ಹಿಂದೆ ಬರೆದಿದ್ದು ಅದನ್ನು ಫಾಲೋಅಪ್ ಮಾಡಿ ತಗೊಂಡು ಅದನ್ನು ಕಾಲ್ ಫಾರ್ ಮಾಡ್ತೇವೆ. ಆವಾಗ ಅದಕ್ಕೆ ಕ್ರೈಟೀರಿಯಾ, ಮೆರಿಟ್ಸ್, ರೋಸ್ಟರ್ ಸಿಸ್ಟಮಲ್ಲಿ ಇರ್ತದೆ. ಅಲ್ಲಿಯ ತನಕ ನಮಗೆ ಸುಮಾರು ರಾಜ್ಯದಲ್ಲಿ ಒಟ್ಟಾರೆಯಾಗಿ 900 ನಮಗೆ MBBSನ ಕೊರತೆ ಈಗ ಇದೆ ಇದರಲ್ಲಿ ಇಡೀ ರಾಜ್ಯದಲ್ಲಿ. ಅದಕ್ಕಾಗಿ ನಾವು ಎಲ್ಲಿಯಾದರೂ ಕೊರತೆ ಇದ್ದ ಕಡೆ ಯಾರಾದರೂ MBBS ಪಾಸಾಗಿ ಬಂದವರು ಕಾಂಟ್ರಾಕ್ಟ್ ಬೇಸಲ್ಲಿ ಜಾಯ್ನ್ ಆಗಲಿಕ್ಕೆ ಇಚ್ಛೆ ಇದ್ದಲ್ಲಿ ಅವರಿಗೆ ನೇರವಾಗಿ 1 ವಾರದೊಳಗಡೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೇವೆ. ಅವ್ರು ಬರೀ ಏನು ಎಲ್ಲಿಗೆ ಹೋಗಬೇಕಂದಿಲ್ಲ, ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಅವರ ಅರ್ಜಿಯನ್ನು ಕೊಡಬೇಕು. ಜಿಲ್ಲಾಧಿಕಾರಿ ಅವರ ಸರ್ಟಿಫಿಕೇಟ್ ನೋಡಿ DC ಫೈಲ್ ತಗೊಂಡೋಗಿ ಸೈನ್ ಅವರೇ ತಗೊಂಡು ಬಂದು ಇವನಿಗೆ ಆದೇಶ ಪತ್ರ 1 ವಾರದಲ್ಲಿ ಕೊಡಬೇಕು. 1 ವಾರದಲ್ಲಿ ಅವನು ಕೊಡದಿದ್ದಲ್ಲಿ ಆ DHನ್ನು ನಾವು ಸಸ್ಪೆಂಡ್ ಮಾಡ್ತೇವೆ 5ಕ್ಕೆ. ಮತ್ತು ಪ್ರಥಮ ಬಂದು ಸೇರುವಾಗಲೇ 60,000 ರೂಪಾಯಿಯ ವೇತನ ಕೊಡೋದು ನಾವು ಇವತ್ತು ಕೊಡ್ತೇವೆ. ನಾನು ಈಗಾಗಲೇ ಕೋಲಾರದಲ್ಲಿ ಉಸ್ತುವಾರಿ ಸಚಿವನಾಗಿದ್ದೆ, ಚಾಮರಾಜನಗರ ಉಸ್ತುವಾರಿ ಸಚಿವನಾಗಿದ್ದೇನೆ, ಮಂಗಳೂರಲ್ಲಿ ಉಸ್ತುವಾರಿ ಕೆಲಸ ಮಾಡಿದ್ದೇನೆ. ಯಾರದು ಇದ್ದರೆ ಅವರಿಗೆ ಮಂಗಳೂರು ಕೊಟ್ಟು ನಾನು ಬೇರೆ ಜಿಲ್ಲೆ ನನಗೆ ಅಲ್ಲಿಯ ಅನುಭವ, ಸಂಸ್ಕೃತಿ ನನಗೆ ಅನುಭವ ಆಗ್ತದೆ ಅಂತ ಹೇಳಿಕೊಂಡು ಬಹುಶಃ ಇದ್ದೇನೆ. ಅದು ಅಲ್ಟಿಮೇಟ್ ಆಗಿ ಮಾನ್ಯ ಮುಖ್ಯಮಂತ್ರಿ ಅದನ್ನು ತೀರ್ಮಾನ ಮಾಡ್ತಾರೆ.